50 ವರ್ಷದ 50 ವರ್ಷದ ಹರೆಯ ಪವಿತ್ರಾತ್ಮ ಅಭಿಷೇಕೋತ್ಸವ 2017 ಇದರ ವಿದ್ಯುಕ್ತ ಉದ್ಘಾಟನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನೆರವೇರುವುದು. ಪ್ರಿಯರೇ, ನಮ್ಮ ನಿಮ್ಮೆಲ್ಲರ ಉತ್ಸವ ಪವಿತ್ರಾತ್ಮ ಅಭಿಷೇಕೋತ್ಸವ. ಧ್ವಜವು ಜಯದ ಸಂಕೇತ. ಪ್ರಭು ಯೇಸುವಿನ ರಕ್ತದಿಂದ ರಕ್ಷಣೆ ಹೊಂದಲ್ಪಟ್ಟ ದೇವರ ಮಕ್ಕಳು ನಾವು. ಆದುದರಿಂದ ಜಯದ ಸಂಕೇತವಾಗಿ ಬಿಷಪ್ ಲಾರೆನ್ಸ್ ಮುಕುಳಿ, ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಕರ್ನಾಟಕ ಸೇವಾ ಸಮಿತಿಯ ಆಧ್ಯಾತ್ಮಿಕ ಸಲಹೆದಾರರು ಪವಿತ್ರಾತ್ಮ ಅಭಿಷೇಕೋತ್ಸವದ ಲಾಂಛನ ಹೊಂದಿರುವ ಧ್ವಜವನ್ನ ಈ ಸಮಯದಲ್ಲಿ ಆರೋಹಣ ಮಾಡಲಿರುವರು. ದಯವಿಟ್ಟು ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಜಯದ ಧ್ವಜಕ್ಕೆ ವಂದಿಸುತ್ತಾ ನಮ್ಮ ಕರತಾಳದೊಂದಿಗೆ, ಚಪ್ಪಾಳೆಯೊಂದಿಗೆ ನಿರಂತರವೂ ಈ ಚಪ್ಪಾಳೆ ಮೊಳಗಲಿ, ನಿರಂತರವೂ ಚಪ್ಪಾಳೆ ಮೊಳಗಲಿ. ಪ್ರತಿಯೊಬ್ಬರು ಸಂತೋಷದಿಂದ ನಮ್ಮ ಯೇಸುವಿಗೆ ಸ್ವಂತವಾಗಲಿ. ನಾನೋಡು ದೇಶವೆಲ್ಲ ಕಲ್ವಾರಿ ಧ್ವಜ ಹರಲಿ. ಪ್ರಭು ಯೇಸು ನುಡಿದಿದ್ದಾರೆ, ನಾನೇ ಲೋಕದ ಬೆಳಕು. ಈಗ ಅತಿ ವಂದನೀಯ ಡಾಕ್ಟರ್ ಅಲೋಸಿಯಸ್ ಪೌಲ್ ಡಿಸೋಜ, ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ದೀಪ ಬೆಳಗಿಸುವ ಮೂಲಕ ಈ ಸಮ್ಮೇಳನದ ವಿದ್ಯುಕ್ತ ಉದ್ಘಾಟನೆಯನ್ನ ಈ ಸಮಯದಲ್ಲಿ ನೆರವೇರಿಸುವರು. ಧರ್ಮಾಧ್ಯಕ್ಷರೊಂದಿಗೆ ಜೊತೆಗೂಡುವವರು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಜೆ.ಆರ್. ಲೋಬೋ, ವಿಧಾನ ಪರಿಷತ್ ಸದಸ್ಯ ಹಾಗೂ ಸಚೇತಕರಾದ ಶ್ರೀಮಾನ್ ಐವನ್ ಡಿಸೋಜ, ಪಾಲನಾ ಮಂಡಳಿಯ ಕಾರ್ಯದರ್ಶಿ ಶ್ರೀ ಎಂ.ಪಿ. ನೊರೋನ, ಮಂಗಳೂರು ಸರ್ವಿಸ್ ಟೀಮಿನ ಆಧ್ಯಾತ್ಮಿಕ ನಿರ್ದೇಶಕರಾದ ಫಾದರ್ ಮೆಲ್ವಿನ್ ನೊರೋನ, ಕರ್ನಾಟಕ ಸೇವಾ ಸಮಿತಿಯ ಚೇರ್ಮನ್ ಶ್ರೀ ಮೈಕಲ್ ನೊರೋನ, ಮಂಗಳೂರು ಕ್ಯಾರಿಸ್ಮ್ಯಾಟಿಕ್ ಸೇವಾ ಸಮಿತಿಯ ಚೇರ್ಮನ್ ಶ್ರೀ ಅರುಣ್ ಲೋಬೋ, ರೊಸಾರಿಯೋ ಚರ್ಚಿನ ಧರ್ಮಗುರುಗಳಾದ ಫಾದರ್ ಚೇಬಿ ಕ್ರಾಸ ಹಾಗೂ ವಿಗಾರ್ ಜನರಲ್ ಫಾದರ್ ಡೆನಿಸ್ ಮೋರಸ್ ರವರು ವೇದಿಕೆಗೆ ಆಗಮಿಸಲಿರುವವರು. ದಯವಿಟ್ಟು ನಿಮ್ಮ ಚಪ್ಪಾಳೆಯೊಂದಿಗೆ ಮಗದೊಮ್ಮೆ Welcome, Holy Spirit. We are in your presence. Fill us with your power. Live inside of me. ಸಾಮಾನ್ಯವಾಗಿ ಪವಿತ್ರಾತ್ಮರು ಎನ್ನುವಾಗ ಪಾರಿವಾಳದ ರೂಪ ನೆನಪಿಗೆ ಬರುತ್ತದೆ. ಪವಿತ್ರಾತ್ಮರು ಭಕ್ತಾದಿಗಳಿಗೆ 7 ವರಗಳನ್ನು ನೀಡಿರುತ್ತಾರೆ. ಇದರ ಸಂಕೇತವಾಗಿ ಈಗ ಬಿಷಪ್ ಅಲೋಸಿಯಸ್ ಪೌಲ್ ಡಿಸೋಜರ್ ಅವರು, ಬಿಷಪ್ ಲಾರೆನ್ಸ್ ಮುಕುಳಿ ಅವರು, ಫಾದರ್ ಡೆನಿಸ್ ಮಾರಸ್ ವಿಕಾರ್ ಜನರಲ್, ಫಾದರ್ ಓನಲ್ ಡಿಸೋಜ, ಶ್ರೀ ಜೆರಾಲ್ ಲೋಬೋ, ಶ್ರೀ ಐವನ್ ಡಿಸೋಜ, ಶ್ರೀ ಅರುಣ್ ಲೋಬೋ ಇವರು ಪಾರಿವಾರಗಳನ್ನು ಹಾರಿಸಿ ಬಿಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸುವರು. Welcome, Holy Spirit. ನಾವೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರಿಯರೇ ಈ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ಈಗ ಸಮಯದಲ್ಲಿ ನೆರವೇರುತ್ತಾ ಇದೆ. ಎಲ್ಲರೂ ಜೊತೆಯಾಗಿ ಈ ಸಮಯದಲ್ಲಿ ಪಾರಿವಾಳಗಳನ್ನು ಹಾರಿಸಿ ಬಿಡುವವರಾಗಿದ್ದಾರೆ. ನಮ್ಮ ಚಪ್ಪಾಳೆ ಕೈ ಎತ್ತಿತ್ತ
ನಮ್ಮ ಕೈಯನ್ನು ಎತ್ತಿ ಚಪ್ಪಾಳೆಯನ್ನು ತಟ್ಟಿಕೊಳ್ಳೋಣ. ಪಾವನಾತ್ಮನೇ ಚಪ್ಪಾಳೆಯೊಂದಿಗೆ ಬಾ ಸ್ವಾಮಿ, ಸ್ತುತಿಸೋಣ. ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆ. ಈ ಕಾರ್ಯಕ್ರಮವನ್ನು ನೆರವೇರಿಸಲು ಸಕಲ ಸಹಕಾರವನ್ನು ನೀಡಿದ ವೇದಿಕೆಯಲ್ಲಿ ಇರುವಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂವಾರಿ ಶ್ರೀ ಫಾದರ್ ಓನಿಲ್ ಡಿಸೋಜಾ ಅವರಿಗೂ ಕೂಡ ನಮ್ಮ ಗಟ್ಟಿಯಾದ ಚಪ್ಪಾಳೆಯನ್ನು ನಾವು ತಟ್ಟಿಕೊಳ್ಳೋಣ. ಪ್ರೈಸ್ ಅಂಡ್ ವರ್ಷಿಪ್ ಇವತ್ತು ನಡೆಸಿಕೊಡ್ತಾ ಇದ್ದಾರೆ ಫಾದರ್ ನಿಮ್ಮೆಲ್ಲರ ಫ್ರಾಂಕ್ಲಿನ್ ಡಿಸೋಜಾ ರೋನಿ ಅವರು. ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ವಂದಿಸೋಣ. ಪ್ರಿಯರೇ, ಇದೀಗ ಬಲಿಪೂಜೆ ಆರಂಭವಾಗ್ತಾ ಇದೆ. ಈ ಬಲಿಪೂಜೆಯಲ್ಲಿ ನಾವೆಲ್ಲರೂ ಸಂತೋಷದಿಂದ